ಇನ್ನೊಂದು ಗಾನ ವೈಭವ ಅಥವಾ ನಾಟ್ಯ ವೈಭವ. ಇಷ್ಟು ನಮ್ಮ ಕನ್ನಡ ಜಿಲ್ಲೆಯಲ್ಲಿ ಹಾಸುಹೊಕ್ಕಾಗಿರುವ ಅಭಿಮಾನ ಕ್ಷೇತ್ರವಾಗಿರುವ ಈ ಕನ್ನಡ ಜಿಲ್ಲೆಗೆ ಬಂದು ನಾನು ನೆಲೆಸಿದ್ದೇನಲ್ಲ ಎನ್ನುವ ಸಮಾಧಾನ ನನಗಿದೆ. ಈ ನಿಮ್ಮ ಕಲೆಯ ಪ್ರೀತಿ ಎನ್ನುವುದು ನಮ್ಮದೆಲ್ಲ ಇನ್ನೂ ಮುಗಿದ ಕತೆ. ಈಗ ಬೆಳೆಯುತ್ತಿರುವ ಮಕ್ಕಳ ಬಗ್ಗೆ ಹೇಳಬೇಕು. ನೋಡಿದ್ರಲ್ಲ ಚಿಂತನೆ ಹೇಗೆ, ಕೇವಲ ಒಂದು PUC ಓದಿದಂತಹ ಮಗು ಇಷ್ಟು ಚೆನ್ನಾಗಿ ಹಾಡು ಹೇಳ್ತಾಳೆ ಅಂತಾದರೆ ಅದೆಲ್ಲ ಬರೇ ಪ್ರಯತ್ನದಿಂದ ಬರೋದಲ್ಲ, ದೈವಾನುಗ್ರಹ ಬೇಕು. ಅದಕ್ಕೊಂದು ರಕ್ತದಿಂದ ಬರಬೇಕು ಅಂತ ಹೇಳ್ತಾರೆ. ಅವ್ರಿಗೆ ಬಂದಿದೆ, ರಕ್ತದಿಂದ ಬಂದಿದೆ. ಅವ್ರ ತಂದೆ ಪುಟ್ಟ ಕಲಾವಿದ, ಅದೇ ಗುಣ. ಅವರು ವೇಷಧಾರಿಗಳು, ಇವಳು ಭಾಗವತು. ಆ ಮಗುವಿಗೆ ಆ ಯಕ್ಷಗಾನ ಕಲಾಮಾತೆ ಉತ್ತರೋತ್ತರ ಅಭಿವೃದ್ಧಿಯನ್ನು ಕಲಿಸುವುದರ ಜೊತೆಗೆ ನಿಮ್ಮಂಥ ಸಾವಿರಾರು ಪ್ರೇಕ್ಷಕರ ಆಶೀರ್ವಾದ ಯಾವತ್ತೂ ಇರಲಿ. ಜೊತೆಗೆ ನನಗೆ ಏನು ಸಿಕ್ಕಿದೆಯೋ ಅಂತಹ ಪ್ರಶಸ್ತಿಗಳು ನೂರಾರು ಆ ಮಗುವಿಗೆ ಸಿಗಲಿ ಅಂತ ನಾನು ಮನಸಾರ ಪ್ರಾರ್ಥಿಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಯಕ್ಷಗಾನ ಗೆಲ್ಗೆ ಬಾಳ್ಗೆ, ಯಕ್ಷಗಾನಂ ವಿಶ್ವಗಾನಂ. ನಮಸ್ಕಾರ. ಕಲಾವಿದರ ಹೃದಯ ಅಂತ ಮಾಡಿದ